ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಚಿಂತೆಯನ್ನ ಕಳೆಯೋಕೆ ಪರಿಹಾರವನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಉತ್ತಮ ಆಹಾರ, ಒಳ್ಳೆ ನಿದ್ದೆ, ಒಂದೊಳ್ಳೆ ಪುಸ್ತಕ ಚಿಂತೆಯನ್ನ ದೂರ ಮಾಡುತ್ತೆ. ಪುಸ್ತಕದ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ನೀವು ಉತ್ತಮವಾದ ಆಹಾರವನ್ನ ತಗೊಂಡ್ರೆ ಆಟೋಮೆಟಿಕಲಿ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತು ಉತ್ತಮವಾದ ಆಹಾರ ವಿಧಾನವನ್ನ ಹೇಳ್ಕೊಡೋಕೆ ಅಂತ ನಮ್ಮ ಜೊತೆ ಧನ್ಯಲತಾ ಅವರಿದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಮ್ಮನ್ನ ಫಸ್ಟ್ ಮೀಟ್ ಆಗ್ತಾ ಇರೋದು. ಸೊ ಏನು ಮಾಡ್ಕೊಂಡಿರೋದು ಮ್ಯಾಮ್ ನೀವು? ನಾನು ಆ್ಯಕ್ಚುಲಿ ಒಂದು 23 ಇಯರ್ಸ್ ಟೀಚಿಂಗ್ ಸರ್ವಿಸಲ್ಲಿದ್ದೆ. ಓಕೆ. ಈಗ ಸ್ವಲ್ಪ ರಿಟೈರ್ಡ್ ಲೈಫ್ ತಗೊಳ್ಳೋ ಹೇಳಿ. ಹಾಗಾದರೆ ಟೀಚಿಂಗ್ ಸರ್ವಿಸ್ ಅಲ್ವಾ, ನನಗೆ ತುಂಬ ಇಂಟ್ರೆಸ್ಟ್ ಆಗಿ ಇರೋವಂಥ ಒಂದು ಫೀಲ್ಡ್. ನಾನು ಲೆಕ್ಚರರ್ ಆಗಬೇಕು ಅಂತ. ನಿಮ್ಮ ಹತ್ರ ಟಿಪ್ಸ್ ಕೇಳ್ಕೊಂಡು ಅಡುಗೆ ಮಾಡೋಣ. ಓಕೆ ಓಕೆ ಓಕೆ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಒಂದು ಹೆಲ್ದಿಯಾದ, ಆ್ಯಕ್ಚುಲಿ ಡಯಾಬಿಟಿಸ್ನವರು ಯೂಸ್ ಮಾಡುವಂಥದ್ದು, ನಾವು ಸಹ ಮಾಡ್ಬೋದು. ಯಾಕೆ ಹೇಳಿದರೆ ನವಣೆಯಿಂದ, ಅಂದರೆ ಸ್ಟೇಲ್ ಮಿಲೆಟ್ ಹೇಳ್ತೇವಲ್ಲ, ಅದರಿಂದ ಒಂದು ಪುಲಾವ್ ಮಾಡ್ತಾ ಇದ್ದೇನೆ. ವಾವ್, ಓಕೆ. ಹಾಗಾದರೆ ಅಡುಗೆ ಮನೆಗೆ ಹೋಗೋದಾ? ಬನ್ನಿ ಹೋಗೋಣ. ಎಸ್ ಮೇಡಮ್, ಹಾಗಾದ್ರೆ ಇವಾಗ ಫಸ್ಟ್ ಮಾಡ್ತಾ ಇರೋದು ನವಣೆ ಪಲಾವ್ ಅಲ್ಲ? ನವಣೆಯಿಂದ ಒಂದು ಪಲಾವ್. ಇದು ನವಣೆ ಅಂದರೆ ಸಿರಿಧಾನ್ಯಗಳಲ್ಲಿ ಒಂದು. ಹೌದು. ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಅಕ್ಕಿಯನ್ನು ಯೂಸ್ ಮಾಡೋದು ಅಲ್ವಾ? ಪುಲಾವ್ ಮಾಡೋಕೆ ಅಕ್ಕಿ ಯೂಸ್ ಮಾಡ್ತೇವೆ. ಬಟ್ ಈ ಸಿರಿಧಾನ್ಯಗಳು ಆಕ್ಚುಲಿ ಧನಾತ್ಮಕವಾದ ಒಂದು ಧಾನ್ಯಗಳಂತ ಹೇಳ್ಬೋದು. ಯಾಕಂದ್ರೆ ಅಕ್ಕಿಯಲ್ಲಿ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಅಕ್ಕಿಯನ್ನು ಕಂಟಿನ್ಯೂಸ್ ನಾವು ಯೂಸ್ ಮಾಡಿದಾಗ ನಮ್ಗೆ ಏನಾದರೂ ಎಲ್ಲ ಹೆಲ್ತ್ ಪ್ರಾಬ್ಲಮ್ಗಳು ಗ್ರ್ಯಾಜುವಲಿ ಬರ್ತದೆ. ಆದರೆ ಈಗ ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಕ್ಕಿ ಯೂಸ್ ಮಾಡುವುದು ಅಲ್ವಾ? ಅದರಲ್ಲಿ ನಾವು ಮಧ್ಯಾಹ್ನ ಹೊತ್ತಿಗೆ ಒಂದು ಅಕ್ಕಿ ಯೂಸ್ ಮಾಡಿ, ಸಂಜೆ ಹೊತ್ತಿಗೆ ಇಂಥಾದ ಸಿರಿಧಾನ್ಯಗಳಲ್ಲಿ ಒಂದನ್ನು ಯಾವುದಾದೊಂದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಈ ಏನು ಡಿಸೀಸಸ್ ಬರುವುದೇ ಇಲ್ಲ ಅಂತ ಅಕಾರ್ಡಿಂಗ್ ಟು ದ ಆಯುರ್ವೇದ ಹೇಳ್ತಾರೆ. ಹಾಗಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಈಗ ಇದು ನೋಡಿ, ಇದನ್ನು ಈ ನವಣೆ ಇದನ್ನು ನಾನು ಒಂದು 4 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಈಗ ಮೊದಲು ನಾವು ಒಂದು 2 ಲೋಟ ನೀರು ಬಿಸಿ ಮಾಡ್ಲಿಕ್ಕೆ ಇಡುವ. ಇಲ್ಲೇ ಇಡೋದಲ್ವಾ? ಅಲ್ಲಿ ಮತ್ತೆ ನಾವು ಇದರಲ್ಲಿ ನಾವು ಮತ್ತೆ ಕುಕ್ಕರ್ ಇಡ್ಲಿಕ್ಕೆ. ಹೌದು. ನೀರು ಸಾಕಾ? 2 ಲೋಟ ಸಾಕಲ್ಲ? ಈಗ ಇದರಲ್ಲಿ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದ ಕೂಡಲೇ ನಾವು ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವತ್ತೂ ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಎಷ್ಟು ಬೇಕು ಎಣ್ಣೆ ಹಾಕಬೇಕಾ? ಒಂದು 2-3 ಸ್ಪೂನ್ ಸಾಕು. ಸಾಕು.
ಅದು ಬಿಸಿ ಆಗ್ತಾ ಇರುವಾಗ ನಾವು ಇದು ಪುಲಾವ್ ಮಾಡಿದ ರೀತಿಯಲ್ಲೇ ಮಾಡೋದು ನಾವು. ಓಕೆ ಆನಿಯನ್ ಓಕೆ. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ರಿ ನೀವು? ನಾನು ಸೋಷಿಯಲ್ ಸ್ಟಡೀಸ್ ಆ್ಯಂಡ್ ಇಂಗ್ಲೀಷ್ ಮಾಡ್ತೀನಿ. ಓಕೆ, ಸ್ಕೂಲ್ ಮಕ್ಕಳಿಗ? ಓಕೆ. ಈಗ ಮಿಸ್ ಮಾಡ್ಕೊಳ್ತಾ ಇಲ್ವಾ ಆ ಡೇಸ್ನ? ಮಿಸ್ ಅಂತ ಏನು ಮಾಡೋದಿಲ್ಲ, ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಟುಕೊಂಡಿದ್ದೀನಿ. ಹೇಗೆ ಬ್ಯುಸಿ ಅಂದರೆ ತುಂಬ ಕೆಲಸ ಮಾಡೋದು ಅಥವಾ ಕುಕ್ಕಿಂಗ್ ಅಲ್ಲ? ಅಲ್ಲ, ಕುಕ್ಕಿಂಗ್ ಅಂತಲ್ಲ, ಸ್ವಲ್ಪ ನಾನು ಸೋಷಿಯಲ್ ಸರ್ವಿಸ್ನಲ್ಲಿ ಇದ್ದೇನೆ, ಹಾಗೆ ಅದರಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದೇನೆ. ಅದರಿಂದಾಗಿ ಟೀಚಿಂಗ್ ಪ್ರೊಫೆಷನಲ್ಲೆಲ್ಲ ಇದ್ದರೆ ಅದನ್ನೆಲ್ಲ ತುಂಬ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಾನು ಇವಾಗ ಸ್ವಲ್ಪ ಬಿಡುವು ತಗೊಂಡಿದ್ದೇನೆ. ಮತ್ತೆ ಗೊತ್ತಿಲ್ಲ, ಎಲ್ಲಿ ಅದು ಬೋರ್ ಆದರೂ ಪುನಃ ಸೇರ್ಲು ಸಾಕು, ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀರು ಕುದಿ ಬರ್ತಾ ಇದೆ, ಆಫ್ ಮಾಡೋದಾ? ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಇಷ್ಟೊತ್ತಿಗೆ ಈಗ ಇದೆಲ್ಲ ಗರಂ ಮಸಾಲೆಗಳು. ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಚಕ್ಕೆ, ಒಂದೆರಡು ತುಂಡು ಲವಂಗ, ಮತ್ತೆ ಎಲ್ಲ ಕಾಳುಮೆಣಸು, ಏಲಕ್ಕಿ, ಸೋಂಪು ಎಲ್ಲ ಮಿಕ್ಸ್ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕುದು, ಸ್ವಲ್ಪ ಉರಿ ಸಣ್ಣದು ಮಾಡಿಕೊಂಡಿರೋಣ. ಈಗ ಸ್ವಲ್ಪ ಗರಂ ಮಸಾಲೆ ಪೌಡರ್ ಬೇಕು, ನಿಮ್ಮ ಅರುಣಾದು ಗರಂ ಮಸಾಲೆ ಪೌಡರ್ ಕೊಡಿ. ಓಕೆ, ಅರುಣಾರವರ ಗರಂ ಮಸಾಲ ಪೌಡರ್ ಒಂದು ಸ್ಪೂನಲ್ಲಿ ಹಾಕೋಣ. ಒಂದು ಸ್ಪೂನ್ ಹಾಕೊಳ್ಳುವ. ಓಕೆ, ಒಂದು ಬೇಡ, ಒಂದು ಅರ್ಧ ಸ್ಪೂನ್, ಮುಕ್ಕಾಲು ಸ್ಪೂನ್ ಅಷ್ಟು. ಖಾರ ಬೇಕಿದ್ದವ ಸ್ವಲ್ಪ ಖಾರ ಹಾಕ್ಬೋದು. ಖಾರಕ್ಕೆ ಈಗ ನಾನೊಂದು ಮೆಣಸು ಹಾಕ್ತಾ ಇದ್ದೇನೆ. ಓಕೆ, ಇಷ್ಟು ಖಾರ ಎಲ್ಲ ನಮ್ಮ ರುಚಿಗೆ ಅನುಗುಣವಾಗಿ. ಓಕೆ, ಇದಾದ್ಮೇಲೆ ಈಗ ಇದು ಸಣ್ಣ ಸಣ್ಣ ಹೆಚ್ಚಿಟ್ಟಂತಹ ಬೆಳ್ಳುಳ್ಳಿಗಳು. ಓಕೆ, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಗ್ರೀನ್ ಪೀಸ್. ಓಕೆ, ಕ್ಯಾರೆಟ್. ನಾನು ಹೇಳಿದಲ್ಲ, ಯಾವ್ದು ವೆಜಿಟೇಬಲ್ಸ್ ನಮಗೆ ಬೇಕಿದ್ದದ ಹಾಕ್ಬೋದು. ಪೊಟೆಟೊ ಹಾಕ್ಬೋದು, ಬಟ್ ಡಯಾಬಿಟೀಸ್ ಇಲ್ಲ, ಬೇಡ, ಹಾಕೋದು ಬೇಡ, ಅದು ಒಳ್ಳೇದಲ್ಲ. ಇವಾಗ ನೀವು ಮಾಡ್ತಿರೋದ್ರಲ್ಲಿ ಮೇನ್ ಇಂಟೆನ್ಷನ್ ಆ ತರ ಏನಾದ್ರೂ ಇದ್ರೆ ಅವರು ಯಾವಾಗ್ಲೂ ಸಂಜೆ ಹೊತ್ತು ಇಂಥದ್ದು ಏನಾದ್ರೂ ಈ ಸಿರಿಧಾನ್ಯಗಳಲ್ಲಿ ಮಾಡಿ ತಿಂದ್ರೆ ಸ್ವಲ್ಪ ತಿನ್ಬೇಕು. ಅದೇ ಡೈಲಿ ಇದನ್ನೇ ತಿನ್ನುದಲ್ಲ. ಈಗ ನವಣೆ ಮಾಡ್ತೇವೆ, ನವಣೆ ಅಲ್ಲ, ಬೇರೆ ಬೇರೆ ನಮನೆಯಲ್ಲಿ ಸಿರಿಧಾನ್ಯಗಳು ಬರ್ತಾ ಉಂಟಲ್ಲ, ಅದರಲ್ಲಿ ಬೇರೆ ಬೇರೆ ನಮನೆ ಒಂದನ್ನೇ ಆಗುತ್ತೆ. ಮತ್ತು ಮೇಯ್ನ್ ನಾವು ಇದನ್ನು 4 ಗಂಟೆ, ಕನಿಷ್ಠ 4 ಗಂಟೆ ಆದ್ರೂ ನೀರಿನಲ್ಲಿ ನೆನೆಸಿಡ್ಬೇಕು ಯಾವಾಗ್ಲೂ. ಈಗ ಈ ನೀರಿನಿಂದ ತೆಗೆದು ಹೇಗೆ ಅಕ್ಕಿಯನ್ನು ನಾವು ಹಾಕ್ತೇವೆ ನೋಡಿ, ಹಾಗೆ ಮಾಡುದು. ಆದ್ರೂ ಸ್ವಲ್ಪನೂ ಅಕ್ಕಿ ಯೂಸ್ ಮಾಡದೆ ಹೋದ್ರೆ ಹೇಗಿರುತ್ತೆ ಟೇಸ್ಟ್? ಆಕ್ಚುಲಿ ನಾನು ಹೇಳಿದೆಲ್ಲ, ಧಾನ್ಯಗಳಲ್ಲಿ 3 ರೀತಿಯ ಎಫೆಕ್ಟ್ ನಮ್ಮ ಬಾಡಿಗೆ ಕೊಡ್ತದೆ ಅಂತೆ. ಒಂದು ಧನಾತ್ಮಕ ಇಫೆಕ್ಟ್ ಕೊಡುವಂಥದ್ದು, ಇನ್ನೊಂದು ಋಣಾತ್ಮಕವಾಗಿ, ಇನ್ನೊಂದು ಏನು ಅದರಲ್ಲಿ ಏನು ಪ್ರಾಬ್ಲಮ್ ಕೊಡೋದಂಥದ್ದು ತಟಸ್ಥವಾಗಿ. ಅದರಲ್ಲಿ ಧನಾತ್ಮಕವಾಗಿ ಕೊಡುವಂಥದ್ದು ಇದೆಲ್ಲ ಸಿರಿಧಾನ್ಯಗಳು. ಇದರಲ್ಲಿ ಮೆಡಿಕೇಶನ್ ಪವರ್ ಇರ್ತದೆ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಸಾಲ್ವ್ ಮಾಡುವಂಥದ್ದು ಇರ್ತದಂತೆ. ಧನಾತ್ಮಕ ಇದಾದ್ರೆ, ಋಣಾತ್ಮಕ ಯಾವುದು ಅಂದ್ರೆ ನಮ್ಗೆ ಏನಾದ್ರು ಹಾನಿ ಮಾಡುವಂಥದ್ದು ಅಕ್ಕಿ ಮತ್ತೆ ಗೋಧಿ ಅಂತೆ. ನಾನಿದು ಓದಿ ತಿಳಿದುಕೊಂಡಂಥದ್ದು. ಮತ್ತೆ ತಟಸ್ಥ ಹೇಳಿದ್ರೆ ಈ ರಾಗಿ ಎಲ್ಲ ನಮ್ಮ ದೇಹಕ್ಕೆ ಒಳ್ಳೇದು ಹೇಳ್ತೇವೆ, ಅದು ಯಾವ ಹಾನಿಯನ್ನು ಮಾಡುವುದಿಲ್ಲ. ಅದರಲ್ಲಿ ಮೆಡಿಕೇಶನ್ ಪವರ್ ಅದರಲ್ಲಿ ಏನಿಲ್ಲ, ಅಂದ್ರೆ ನಮ್ಮ ರೋಗವನ್ನು ಹೀಲ್ ಮಾಡುವಂಥದ್ದು ಏನಿಲ್ಲ ಅಂತೆ, ಅದರಲ್ಲಿ ಹಾನಿಲ್ಲ. ಹಾಗೆ 3 ಟೈಪಿನ ಇದು ಇರುವಾಗ ನಮ್ಮ ಬಾಡಿಯಲ್ಲಿ ಏನಾದರೂ ಇರ್ತದೆ. ನಾನು ಹೇಳಿದರೆ ಈಗೆಲ್ಲ ಶುಗರ್, BP ಎಲ್ಲ ಕಾಮನ್ ಅಲ್ಲ. ಅದಾಗುವಾಗ ನಾವು ಇಂಥ ಒಂದು ಇದನ್ನು, ನಮಗೆ ಅಕ್ಕಿ ಅನ್ನ ಊಟ ಮಾಡದೆ ಮಧ್ಯಾಹ್ನ ನಮಗೆ ಒಂದೊಮ್ಮೆ ಏನು ಮಾಡಲಿಲ್ಲ ಅಂತ ಆಗ್ತದಲ್ಲ, ಅದಕ್ಕೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಅನ್ನ ಊಟ ಮಾಡಿ ಸಂಜೆ ಹೊತ್ತು ಇಂಥ ಒಂದು ತಗೊಂಡ್ರೆ ಒಳ್ಳೆಯದು.
ಇದಾದ್ಮೇಲೆ ನಾನು ಇದಕ್ಕೆ ಈ ಸೋಯಾವನ್ನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನಾನು. ನೆನೆಸಿಟ್ಟದ್ದು ಇದನ್ನು ಸೀದಾ ಹಾಕ್ತಾ ಇದ್ದೇನೆ. ಸ್ವಲ್ಪ ತಿರುಗಿಸುವ. ಇನ್ನು ಚೂರು ಹಳದಿ ಪೌಡರ್ ಮತ್ತು ಸ್ವಲ್ಪ ಮೆಣಸಿನ ಹುಡಿ ಹಾಕಬೇಕು. ಅರುಣಾರವರ ಅರಶಿನ ಪೌಡರ್ ಸ್ವಲ್ಪ. ಓಕೆ, ಸಾಕಾ? ಸಾಕು. ಅರುಣಾರವರ ಚಿಲ್ಲಿ ಪೌಡರ್. ಓಕೆ, ಸಾಕು ಸಾಕು. ಸ್ವಲ್ಪ ಹಾಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ನಾವ್ ಯಾಕೆ ಸಪರೇಟ್ ಆಗಿ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀವಿ? ಈಗ ಇದನ್ನು ಹಾಕ್ಲಿಕ್ಕೆ ಉಂಟಿದೆ ಅದಕ್ಕೆ ನೀವು ಬಿಸಿ ನೀರು ಹಾಕೋದಾ? ಓಕೆ, ಅದು ಏನಕ್ಕೆ ಯಾವಾಗ್ಲೂ ಒಟ್ಟಿಗೆ ಹಾಕ್ತೇವಲ್ವಾ? ಅಲ್ಲ, ಇದು ಬಿಸಿ ನೀರಿನಲ್ಲಿ ಹಾಕಿಟ್ರೆ ಅದು ಬೇಗ ಬೇಯ್ತದೆ. ನಮ್ಗೆ ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಂತ ಇಲ್ಲ ಅಂತ ಮೊದಲೇ ಬಿಸಿ ನೀರು ಮಾಡಿ ಈಗ ನಾವು ಹೇಗೆ ಇದರಲ್ಲಿ ಮುಕ್ಕಾಲು ನಾವು ನವಣೆ ತಗೊಂಡಿದ್ದೇವೆ, ಹಾಗೆ ಇದರಲ್ಲಿ 2 ಪಾಲಿನಷ್ಟು ನೀರನ್ನು ಅದಕ್ಕೆ ಹಾಕೊಳ್ಳೋದು. ಅದಕ್ಕೆ ನಾನು 2 ಲೋಟ ನೀರನ್ನು ಬಿಸಿ ಮಾಡಿ ಇವಾಗ ಹಾಕೋದ ನೀರು ಸಾಕು. ಒಂದು ಮತ್ತೆ ಒಂದು ಸ್ವಲ್ಪ ಸಾಕು, ಒಂದು ಅರ್ಧ ಬಾಳ್ ಸಾಕು ಸಾಕು ಸಾಕು. ಇನ್ ಕೇಸ್ ನೀರು ಬಿಸಿ ಮಾಡ್ಕೊಂಡಿಲ್ಲ ಹಾಕ್ಬೋದಾ? ಸ್ವಲ್ಪ ಇದು ಮುಳುಗುವಷ್ಟು ಆಗ್ಬೇಕು, ಇನ್ನೊಂದು ಚೂರು ಬೇಕು ನೀರು. ಓಕೆ, ಸಾಕು ಸಾಕು. ಸೊ ನೋಡಿ, ಇಷ್ಟು ಅದು ನೀರಾಗಬೇಕು. ಇನ್ನೇನು ದೊಡ್ಡ ಉರಿಯಲ್ಲಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರುವವರೆಗೆ ನಾವು ಕಾಯ್ಬೇಕು. ಓಕೆ, ಬೇಗ ಬೇಯ್ತದ? ಬೇಗ ಬೇಗ ಬೇಯ್ತು. ಓಕೆ, ಯಾಕೆಂದ್ರೆ ನೀರಿನಲ್ಲಿ ಹಾಕಿಟ್ಟುಕೊಂಡಿದ್ದೇವೆ ನಾವು, ಅದರಿಂದಾಗಿ ಬೇಗ ಬೇಯ್ತು. ಓಕೆ, ಇದೊಂದು ಹೆಲ್ದಿ ಫುಡ್, ಅದರಿಂದಾಗಿ ಆ್ಯಕ್ಚುಲಿ ಪುಲಾವ್ ಮಾಡೋ ಹಾಗೆಯೇ ಮಾಡೋದು, ಅಥವಾ ನಾವು ಈ ಕೊತ್ತಂಬರಿ ಸೊಪ್ಪಿದ್ದು ಪ್ಯೂರಿ ಮಾಡಿ ಅದು ಹಾಕಿ ಮಾಡಿ ಸಹ ಮಾಡ್ಬೋದು. ಓಕೆ, ತುಂಬಾ ಮೆಥಡ್ಸ್ ಇದೆ. ಅಥವಾ ಪುದೀನ ಸೊಪ್ಪಿನ ಪ್ಯೂರಿ ಮಾಡಿಕೊಂಡು ಸಹ ಹಾಕಿ ಕೆಳಗೆ ಹಾಕಿ ಮಾಡ್ಬೋದು, ಅದು ಮಾಡ್ಬೋದು. ಈಗ ನಾನು ಸಿಂಪಲ್ ಆಗಿ ಈಗ ಮನೆಯಲ್ಲಿರುವ ವಸ್ತುವನ್ನೇ ಯೂಸ್ ಮಾಡಿ ನಾವು ಮಾಡುವಂಥದ್ದನ್ನು ಮಾಡಿ. ಓಕೆ, ಈಗ 2 ವಿಸಿಲ್ ಆಯ್ತು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಓಕೆ, ಈ ಸಿರಿಧಾನ್ಯಗಳಲ್ಲಿ ಇದು ಮಾತ್ರ ಅಲ್ಲ, ಇದು ಈಗ ನವಣೆಯನ್ನು ಯೂಸ್ ಮಾಡಿ ಮಾಡಿದ್ದೇವೆ ನಾವು. ಇನ್ನು ಸ್ಯಾಮೆ ಅಂತ ಒಂದು ಬರ್ತದೆ, ಅದು ಸ್ವಲ್ಪ ಕಲರ್ ಡಿಫರೆಂಟ್ ಉಂಟು. ಇದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆದರೆ ಅದು ಸ್ವಲ್ಪ ಗ್ರೀನಿಶ್ ಕಲರ್. ಅದರಲ್ಲಿ ನಾವು ಸಜ್ಜಿಗೆ ಹೇಗೆ ಮಾಡ್ತೇವೆ ಹಾಗೆ ಸಜ್ಜಿಗೆ ಮಾಡ್ಬೋದು. ಪುಲಾವ್ ಕೂಡ ಮಾಡ್ಬೋದು. ಪುಲಾವ್ ಸಹ ಮಾಡ್ಬೋದು, ಸಜ್ಜಿಗೆ ಮಾಡ್ಬೋದು. ಹಾಗೆ ಬೇರೆ ಬೇರೆ ನಾವು ಸ್ವಲ್ಪ ಟೇಸ್ಟ್ ಬರೋ ಹಾಗೆ ಮಾಡಿಕೊಂಡು ಯಾವುದೇ ಒಂದು ಅಂದರೆ ಎಲ್ಲ ವೆಜಿಟೇಬಲ್ಸ್ ಯಾವಾಗಲೂ ಒಳ್ಳೇದು ಹೇಳು. ವೆಜಿಟೇಬಲ್ಸ್ ಹಾಕೋದು, ಆನಿಯನ್ ಹಾಕೋದು, ಅಥವಾ ಈಗ ನಾನು ಅದರಲ್ಲಿ ಇದು ಹಾಕಿದೆ, ಯಾವುದು ಕ್ಯಾರೆಟ್ ಮತ್ತೆಲ್ಲ ಹಾಕಿ ಸೋಯಾ ಹಾಕಿದೆ. ಸೋಯಾ ಸಹ ನಮ್ಮ ದೇಹಕ್ಕೆ ಒಳ್ಳೆಯದು. ಅದರಿಂದಾಗಿ ಹಾಗೆ ಮಾಡಿಕೊಂಡು ಮಾಡಿದರೆ ಉತ್ತಮ ಅಂತ. ಹಾಗಾದ್ರೆ ಇದು ಬೇಗ ರೆಡಿ ಆಗಿದೆ, ಬೇಗ ರೆಡಿ ಏನಿದ್ರು ಈಗ ಸ್ವಲ್ಪ ವಿಜಿಲ್ ಇದು ಅದರದ್ದು ಪ್ರೆಷರ್ ಬಿಟ್ಟ ಮೇಲೆ ತೆಗೆಯುವುದು, ಮಾಡೋದು, ಸರ್ವ್ ಮಾಡೋದು. ಓಕೆ, ಪ್ರೆಷರ್ ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ. ಹೌದು, ಸರ್ವ್ ಮಾಡೋದಲ್ಲ? ಖಂಡಿತ ಕಾಯ್ತಾ ಇರ್ತೇನೆ. ಸೊ ಬಿಸಿ ಬಿಸಿಯಾದ ನವಣೆಯ ಪಲಾವ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಳಬೇಕು ಹೇಗಾಗಿದೆ ಅಂತ. ಎಸ್, ಬಿಸಿ ಬಿಸಿ ಆಗಿರುವಂತಹ ನವಣೆ ಪುಲಾವ್, ಅದರಲ್ಲೂ ಮಧುಮೇಹ ಕಾಯಿಲೆಗಳಿದ್ರೆ ಆ ಕಾಯಿಲೆಗೆ ರಾಮಬಾಣವಾಗುತ್ತೆ ಈ ಸಿರಿಧಾನ್ಯಗಳಿಂದ ತಯಾರಿಸುವಂತಹ ಆಹಾರ ಉತ್ಪನ್ನಗಳು. ಈಸಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ, ನೀವು ಕೂಡ ರೆಡಿ ಮಾಡಬೇಕು. ಸೊ ರೆಡಿ ಮಾಡಬೇಕಾದ್ರೆ ಹೇಗೆ ಮಾಡಿದ್ರು ಅನ್ನೋದನ್ನು ಇನ್ನೊಂದು ಸಲ ನೋಡ್ಕೊಂಡು ಬರಬೇಕು. ನವಣೆ ಪುಲಾವ್ ತಯಾರಿಸೋ ವಿಧಾನ: ಮೊದಲಿಗೆ 1 ಕಪ್ ನವಣೆಯನ್ನು 4 ಗಂಟೆಗಳ ಕಾಲ ನೆನೆಸಿಡಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ
ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ, ಸೋಂಪು, ಅರುಣ ಗರಂ ಮಸಾಲಾ ಪುಡಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಕ್ಯಾರೆಟ್, ಬಟಾಣಿ, ನೆನೆಸಿದ ನವಣೆ, ಸೋಯಾ ಚಂಕ್ಸ್, ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಹುರಿಯಿರಿ. ಬಳಿಕ ನವಣೆಯ 2 ಪಟ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರವಾದ ನವಣೆ ಪುಲಾವ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ನವಣೆ ಪುಲಾವ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಇನ್ನೊಂದು ಡಿಲಿಷಿಯಸ್ ಫುಡ್ ನಮಗೋಸ್ಕರ ಕಾಯ್ತಾ ಇದೆ, ಅದನ್ನು ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನವಣೆ ಪುಲಾವ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಕಾಯ್ತಾ ಇದೆ ಅನ್ನೋವಂಥ ಕ್ಯೂರಿಯಾಸಿಟಿ ಕೂಡ ಇದೆ. ಬನ್ನಿ ಮೇಡಮ್ ಹತ್ರ ಕೇಳೋಣ. ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿ? ಈಗ ಒಂದು ಬಾಳೆ ದಿಂಡಿನಿಂದ ಒಂದು ಪಕೋಡ ಮಾಡುವ ಅಂತ. ಓಕೆ, ಬಾಳೆ ದಿಂಡಿನ ಪಕೋಡ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಬಾಳೆ ದಿಂಡು ಸ್ವಲ್ಪ ಶುಗರ್ ಇರುವಂಥ ವಸ್ತು, ಅದು ಸಹ ನಮ್ಮ ದೇಹಕ್ಕೆ ಅತ್ಯಂತ ಒಳ್ಳೆಯದು. ಇದರದ್ದು ಉಪ್ಕರಿ ಮಾಡಿ ತಿಂದರೂ ಒಳ್ಳೆಯದು. ಅದರಿಂದಾಗಿ ಇವತ್ತು ಸ್ವಲ್ಪ 2 ಸಹ ಹೆಲ್ದಿ ಫುಡ್ಗಳನ್ನೇ ಮಾಡೋದು. ಆದರೆ ಇದನ್ನು ಪಕೋಡ ಮಾಡಿದ್ರೆ ಒಳ್ಳೇದಲ್ಲ, ಆಯಿಲ್ ಡೀಪ್ ಫ್ರೈ ಮಾಡಿ ನಾವು ತಿನ್ನೋದು ಹೆಲ್ತಿಗೆ ಒಳ್ಳೇದಲ್ಲ, ಆದರೆ ನಮಗೆ ಟೇಸ್ಟಿಗೆ ತುಂಬಾ ಒಳ್ಳೆಯದು. ಒಳ್ಳೇದಾಗ್ತದೆ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನು ಬೇಕು ನಿಮಗೆ? ಬಾಣಲೆ ಇಟ್ಕೊಳ್ಳೋಣ ಸುರಿಗೆ. ಈಗ ಇದು ನಾನು ಬಾಳೆ ದಿಂಡನ್ನು ಕಟ್ ಮಾಡಿ ಸಣ್ಣ ಮಾಡಿ ಇದನ್ನು ನೀರಿನಲ್ಲಿ ಹಾಕಿಟ್ಟಿದೆ, ಇಲ್ಲದಿದ್ದರೆ ಅದು ಸ್ವಲ್ಪ ಕಪ್ಪು ಬರ್ತದೆ. ಅದಕ್ಕೆ ಇಮಿಡಿಯೇಟ್ ಬಾಳೆ ದಿಂಡನ್ನು ಯಾವತ್ತು ನಾವು ತುಂಡು ಮಾಡುವಾಗ ಅದರಲ್ಲಿ ಸ್ವಲ್ಪ ನಾರು ಬರ್ತದೆ, ನಾರನ್ನು ತೆಗೆದುಕೊಳ್ಬೇಕು, ಮತ್ತೆ ತೆಗೆದುಕೊಂಡು ಕಟ್ ಮಾಡಿದ ಮೇಲೆ ನೀರಿನಲ್ಲಿ ಹಾಕಿಡಬೇಕು. ಈಗ ನಾನು ಅದನ್ನು ಸರಿ ನೀರು ಹಿಂಡಿ ಈ ಬಾಣಲೆಯಲ್ಲಿ ಹಾಕ್ತಾ ಇದ್ದೇನೆ. ಓಕೆ, ಮನೆಯಲ್ಲೇ ಬೆಳೆಸ್ತೀರಾ ಇದು? ಇಲ್ಲಪ್ಪ, ಮನೆಯಲ್ಲಿ ಬೆಳೆದಲ್ಲ, ತರೋದು. ನಿಮ್ಮ ಊರುಗಳಲ್ಲೆಲ್ಲ ತುಂಬಾ ಸಿಗುತ್ತೆ. ಹೌದು, ನಮ್ಮ ಕಡೆ ನಮ್ಮ ಪೇಟೆಗಳಲ್ಲಿ ಮನೆಯಲ್ಲಿ ಸ್ಥಳ ಇದ್ರೆ ಬೆಳೆಸ್ಬೋದು, ಆದ್ರೆ ಸ್ಥಳ ಅಷ್ಟು ಇರೋದಿಲ್ಲ. ಏನು ನೀರಿರಬಾರ್ದು, ಯಾಕೆಂದ್ರೆ ಪಕೋಡ ಮಾಡ್ತಿದ್ದೇವಲ್ಲ ಅದರಿಂದ. ಇದರಿಂದ ಉಪ್ಪಿನಕಾಯಿ ಕೂಡ ಮಾಡ್ತಾರಲ್ಲ ರೀಸೆಂಟ್ ಆಗಿ ಮಾಡ್ತಾರೆ. ಹೌದು, ನಮ್ಮ ಕಡೆ ಇದನ್ನ ತುಂಬಾ ಬಳಸ್ತಾರೆ. ಬೆಳ್ತಂಗಡಿ ಕಡೆ ತುಂಬಾ ಯೂಸ್ ಮಾಡ್ತಾರೆ. ಸ್ವಲ್ಪ ಇದರಲ್ಲಿ ಬಾಡ್ಬೇಕಿದು, ಸ್ವಲ್ಪನೂ ನೀರಿನ ಪಸ ಇರಬಾರ್ದು ಅದರಲ್ಲಿ. ಅದಕ್ಕೋಸ್ಕರ ಒಂದು ಡ್ರಾಪ್ ಆಯಿಲ್ ಹಾಕ್ತೀರಾ? ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದಾವೆ. ಇದು ಕೂಡ ಅಷ್ಟೇ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕ? ನೀವು ಮಾಡೋ ಹೆಲ್ದಿ ರೆಸಿಪಿಗೆ ಈ ಆಯಿಲ್ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದು. ಸ್ವಲ್ಪ ಉಪ್ಪು ಹಾಕಿ ಒಂದು ಮುಚ್ಚಿಡು ಒಂದು ನಿಮಿಷ. ಓಕೆ. ಉಪ್ಪಿಲ್ಲಿ ಹಾಕಿದ್ಮೇಲೆ ಮತ್ತೆ ಹಾಕಬೇಕು ಅಂತ ಏನಿರಲ್ವಾ? ಮತ್ತೆ ಸ್ವಲ್ಪ ಬೇಕಿದ್ರೆ ಹಾಕೋಬಹುದು. ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಕುಕ್ಕರಲ್ಲಿ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಬೇಯಿಸಿದ ಮೇಲೆ ಅದರ ನೀರು ತೆಗಿಬೇಕು. ಆದರೆ ನಾನು ಯಾಕೆ ತೆಗೆಯುವುದಿಲ್ಲ ಹೇಳಿದ್ರೆ, ಇದರಲ್ಲಿ ನಾನು ಹೇಳಿದೆ ಚೊಗರಿನ ಅಂಶ ಇರ್ತದಲ್ಲ, ಅದು ಅಥವಾ ಆ ನೀರನ್ನು ಬೇಕಿದ್ರೆ ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಮಾಡ್ಬೋದು. ಇದರಲ್ಲಿ ಮೇನ್ ಇರೋದು ಅದೇ ಒಗರು ಹೇಳ್ತಾರೆ, ಚುಗರು ಹೇಳ್ತಾರೆ. ಅದೆಲ್ಲ ಈ ಡಯಾಬಿಟಿಸ್ನವರಿಗೆ ಶುಗರ್ ಇರುವಂಥ ಎಲ್ಲ ವಸ್ತುಗಳನ್ನು ಕೊಡ್ಬೇಕಂದ್ರೆ ನೇರಳೆ ಹಣ್ಣು, ಕುಂಟಲ ಹಣ್ಣು, ಮತ್ತೆ ಇಂಥದ್ದು ಶುಗರ್ ಇರುವಂಥ ಬೇರೆ ಎಲ್ಲ ಕೆಲವೆಲ್ಲ ವಸ್ತುಗಳು ಬರ್ತಾಯಿಲ್ಲ, ಇವನ್ ಫ್ರೂಟ್ಸ್ಗಳಲ್ಲಿ ಸಹ ಅಂಥಗಳನ್ನ ಕೊಟ್ಟರೆ ತುಂಬ ಅವರ ಆರೋಗ್ಯಕ್ಕೆ ಉತ್ತಮ ಹೇಳ್ತಾರೆ. ಅಂದರೆ ಮೇಂಟೈನ್ ಮಾಡಿಕೊಂಡು ಇಡ್ಬೋದು ಅಂತ. ಇದೀಗ ಇದಾಯಿತು. ಇದು ತಣ್ಣಗಾಗಲಿಕ್ಕೆ ನಾವು ಬಿಡುವುದನ್ನು ಆಫ್ ಮಾಡ್ಕೊಂಡು. ಓಕೆ. ಈಗ ಒಂದು ಸಣ್ಣ ಮಿಕ್ಸಿ ಕೊಡಿ.
ಇದು 1 ಕಪ್ ಕಡಲೆಬೇಳೆಯನ್ನು ನೆನೆಸಿಟ್ಟಂತ ಕಡಲೆಬೇಳೆ. ನೆನೆಸಿಡೋದಂದ್ರೆ ಯಾವಾಗ ನೆನೆಸಿಡ್ಬೇಕು? ಒಂದು ಗಂಟೆ. ಕಡಲೆಬೇಳೆ 1 ಗಂಟೆ ಸಾಕು. ಇನ್ನು ಇದು ಅಕ್ಕಿನೂ ಹಾಗೆ. ಅಕ್ಕಿ ಸ್ವಲ್ಪ ಒಂದು 3-4 ಗಂಟೆ ನೆನೆಸಿಟ್ರೆ ಒಳ್ಳೇದು. 1 ಗಂಟೆನೂ ಸಾಕು. ಬೆಳ್ತಿಗೆ ಅಕ್ಕಿ ಇದೇ ತಗೋಬೇಕಾ? ಅಲ್ಲಪ್ಪ, ಯಾವ ಅಕ್ಕಿನೂ ಕುಚ್ಚಲಕ್ಕಿ ತಗೋಬಹುದು. ಕುಚ್ಚಲಕ್ಕಿಯಲ್ಲಿ ಅಷ್ಟೊಂದು ಒಳ್ಳೆ ಆಗುದಿಲ್ಲ, ಬಟ್ ತಗೊಳ್ಬಹುದು. ಇಲ್ಲದಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಇನ್ನೊಂದು 2 ಬ್ಯಾಡಿಗೆ ಮೆಣಸು. ಓಕೆ, ನಾನೀಗ 2 ಹಾಕ್ತಿದ್ದೇನೆ. ಯಾರು ಖಾರ ಬೇಕಿದ್ದವರು ಹೆಚ್ಚು ಯೂಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1-1.5 ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹಿಂಗು, ಸ್ವಲ್ಪ ಈಗ ಕರಿಬೇವಿನ ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತೆ ಪುನಃ ಸ್ವಲ್ಪ ಹಾಕ್ತೇನೆ. ಇದಾದ್ಮೇಲೆ ಹಾಕಿ ಸ್ವಲ್ಪ ನೀರು ಹಾಕಿ ನನಗೆ ರುಬ್ಬಿ ಕೊಡಿ. ಚೆನ್ನಾಗಿ ರುಬ್ಬೇಕಾ? ನೈಸ್ ಆಗ್ಬೇಕಾ? ಫೈನ್ ಆಗ್ಬೇಕು. ಓಕೆ, ಫೈನ್ ಪೇಸ್ಟ್ ಆಗಿದೆ. ಈಗ ಇದನ್ನು ನಾವು ಈ ಬೌಲಿಗೆ ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಈಗ ಹಾಕೊಳ್ಳೋಣ, ಮತ್ತೆ ರುಚಿ ನೋಡಿಕೊಂಡು ನಾವು ಹಾಕೊಳ್ಬೇಕು. ಈಗ ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೈಯಲ್ಲಿ ಹೀಗೆ ನಾವು ಕೈಗಳಲ್ಲೇ ಕಟ್ ಮಾಡಬೇಕು. ಯಾವಾಗಲೂ ಕೈಯಲ್ಲಿ ಕಟ್ ಮಾಡಿಕೊಂಡ್ರೆ ಅದಕ್ಕೆ ರುಚಿ ಜಾಸ್ತಿ, ಚೂರಿಯಿಂದ ಮಾಡಿದ್ರೆ. ಇವಾಗ ಇದನ್ನ ನಾವು ಡೀಪ್ ಫ್ರೈ ಮಾಡಕ್ಕಿದೆ. ಡೀಪ್ ಫ್ರೈ ಮಾಡಿದ್ರೆ ಎಣ್ಣೆ ಕಾಯಕ್ಕೆ ಇಡಬಹುದಲ್ವಾ? ಇಡುವ, ಎಣ್ಣೆ ಇಡಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರೋದು. ಹೆಲ್ದಿ ಆಯಿಲ್. ಯಾ, ವಿಟಮಿನ್ A, D, E. ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬಹುದು. ಓಕೆ, ಈಗ ಹೆಚ್ಚಿಟ್ಟ ಈರುಳ್ಳಿ ಹಾಕ್ತಾ ಇದ್ದೇನೆ. ಇನ್ನು ಈ ನಾವು ಸ್ವಲ್ಪ ಬಾಡಿಸಿಟ್ಟುಕೊಂಡಂತಹ ಬಾಳೆ ದಿಂಡನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿ ಎಲ್ಲವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು. ಅಂದರೆ ಆಲ್ರೆಡಿ ನಾವು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇವೆ. ಹೌದು. ಸಪೋಸ್ ಕೆಲವರಿಗೆ ಖಾರ ಹೆಚ್ಚಬೇಕು, ಆಗ ಈ ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕೊಂಡ್ರು ಆಗ್ತದೆ. ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಪೌಡರ್ಸ್ ಹಾಕ್ಬೋದಾ? ಚಿಲ್ಲಿ ಪೌಡರ್? ಚಿಲ್ಲಿ ಪೌಡರ್ ಹಾಕ್ಬೋದು. ಸ್ವಲ್ಪ ಖಾರ ಹೆಚ್ಚು ಬೇಕಿದ್ದಾವೆ. ಎಣ್ಣೆ ಬಿಸಿ ಆದರೆ ಒಂದೊಂದು ಪಕೋಡ ಮಿಶ್ರಣ ಮಾಡ್ಕೊಂಡಿರೋದನ್ನ ಎಣ್ಣೆಗೆ ಬಿಡೋದು. ಸ್ವಲ್ಪ ಮೀಡಿಯಂ ಸೈಜ್ ಇದು ಇರಲಿ. ಹೈ ಫ್ಲೇಮ್ ಇರಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ಸೇಮ್ ಇದೆಲ್ಲ ಕ್ಯಾಬೇಜ್ ಪಕೋಡ ಮಾಡ್ತೇವೆ ಹಾಗೇನೆ. ಇದು ಆನಿಯನ್ ಪಕೋಡ, ಕ್ಯಾಬೇಜ್ ಪಕೋಡ, ಸೊಪ್ಪುಗಳ ಪಕೋಡ. ಸೊ ಇದು ಬನಾನಾ. ಇದೊಂಥರ ಸ್ಪೆಷಲ್ ಅಲ್ವಾ? ಹೌದು. ಇವನ್ ಈ ಬನಾನದ ಫ್ಲವರ್ ಬರ್ತದಲ್ಲ, ಅದರಿಂದ ಹೀಗೆ ಪುಡಿ ಮಾಡ್ತಾರೆ, ಪಕೋಡ ಮಾಡ್ಬೋದು. ಅದರಿಂದ ಪಲ್ಯ ಮಾಡ್ತಾರೆ. ಇದು ಪಲ್ಯ ಮಾಡ್ತೇವಲ್ಲ, ಪಲ್ಯ ಮಾಡಿ. ಇದು ಪಲ್ಯ ಉಪ್ಪಿನಕಾಯಿ ಮಾಡ್ತೇವೆ. ಓಕೆ, ಸೊ ನಿಧಾನ ಉರಿಯಲ್ಲಿ ಸ್ವಲ್ಪ ಕಾಯ್ಬೇಕದು, ಅಂದ್ರೆ ಬೇಯಬೇಕಲ್ಲ. ಹೌದು. ಇದು ಹೇಗೆ ಸಾಫ್ಟ್ ಆಗಿರುತ್ತಾ? ಬಾಳೆ ದಿಂಡಿನ ತರಾನೇ ಸಾಫ್ಟೇ ಅಂದ್ರೆ ಹೇಗೆ ನಾವು ಈಗ ಕ್ಯಾಬೇಜ್ ಪಕೋಡ ಹೇಗೆ ಇರ್ತದೆ ಅಥವಾ ಆನಿಯನ್ ಪಕೋಡ ಆ ಟೈಪ್ ನಲ್ಲೇ ಬರ್ತದೆ. ಬಟ್ ಇದರಲ್ಲಿ ನಾವು ಯೂಸ್ ಮಾಡಿದ್ದು ಬಾಳೆಯ ದಿಂಡು. ಅದೇ ಒಂದು ಚೇಂಜ್. ಅದು ಹೆಚ್ಚಾಗಿ ಯಾರಿಗೆ ಸಹ ಗೊತ್ತಿಲ್ಲ ಬಾಳೆ ದಿಂಡಿನಿಂದ ಮಾಡ್ತಾರ, ಮತ್ತೆ ಬಾಳೆ ಹೂವಿನಿಂದ ತುಂಬಾ ಮಂದಿ ಮಾಡೋದು ನಾನು ಗೊತ್ತುಂಟು ನನಗೆ. ಇದು ನೀವೇ ಇನ್ವೆಂಟ್ ಮಾಡ್ಕೊಂಡ್ರಾ? ಈ ತರ ಟ್ರೈ ಮಾಡಬಹುದು? ಒಂದು ಸರ್ತಿ ಸ್ವಲ್ಪ ಬಾಳೆ ದಿಂಡು ತಂದದ್ದು ಮಾಡಿದ್ರಲ್ಲಿ
ಪದಾರ್ಥ ಮಾಡಿದಲ್ಲಿ ಒಂದು ಸಣ್ಣ ತುಂಡು ಉಳಿಯಿತು. ಆಗ ಏನು ಮಾಡೋದು ನೋಡುವ ಅಂತ ಹೇಳಿ ಇದರಲ್ಲಿ ಆಗ್ತದ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಹಾಗೆ ಸಕ್ಸಸ್ ಆಯ್ತು ಹಾಗಾದ್ರೆ. ಹೌದು, ಅದು ಒಳ್ಳೆ ಬಂತು. ಓಕೆ, ಇದು ನೋಡಿ ಕಲರ್ ಚೇಂಜ್ ಆಗಿದೆ. ಹೌದು, ಇನ್ನು ಇದು ರೆಡಿ ಆಗಿದೆ ಅಂತ ಅರ್ಥ. ಆಫ್ ಮಾಡಿಕೊಂಡು ತೆಗೆದ್ಬಿಡು. ಓಕೆ. ಬಿಸಿ ಬಿಸಿಯಾದ ಬಾಳೆ ದಿಂಡಿನ ಪಕೋಡ ತಿನ್ನಲು ರೆಡಿ. ಥ್ಯಾಂಕ್ ಯು ಸೋ ಮಚ್. ಮನೆ ಹಿತ್ತಲಲ್ಲೇ ಬಾಳೆ ಗಿಡದ ದಂಡು ಸಿಗುತ್ತೆ, ಬಾಳೆ ದಿಂಡು ಅಂತ ಕೂಡ ಹೇಳ್ತಾರೆ, ತುಳುವಲ್ಲಾದರೆ ಬೊಂಬೆ ಅಂತ ಕೂಡ ಕರೀತಾರೆ. ಸೊ ಇದರಿಂದ ಕೂಡ ಪಕೋಡ ಮಾಡ್ಬೋದು. ಇಷ್ಟು ದಿನ ನೀವೆಲ್ಲರೂ ಕೂಡ ಆನಿಯನ್ ಪಕೋಡ ಕೇಳಿರ್ತೀರಾ, ಸೊಪ್ಪುಗಳಿಂದ ಪಕೋಡ ಮಾಡಿರ್ತೀರಾ. ಸೊ ಈಗ ಇದರಿಂದ ಕೂಡ ಪಕೋಡನ ಮಾಡ್ಬೋದು ಅಂತ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಾಳೆ ದಿಂಡಿನ ಪಕೋಡ ತಯಾರಿಸುವ ವಿಧಾನ. ಮೊದಲು ಸಣ್ಣಗೆ ಹೆಚ್ಚಿದ ಬಾಳೆ ದಿಂಡನ್ನು 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಆವಿಯಾಗುವವರೆಗೂ ಹುರಿಯಿರಿ. ಇನ್ನೊಂದೆಡೆ 1 ಕಪ್ ನೆನೆಸಿದ ಕಡಲೆಬೇಳೆಗೆ ಅರ್ಧ ಕಪ್ನಷ್ಟು ಬೆಳ್ತಿಗೆ ಅಕ್ಕಿ, 2 ರಿಂದ 3 ಒಣಮೆಣಸು, ಶುಂಠಿ ಬೆಳ್ಳುಳ್ಳಿ, ಹಿಂಗು, ಕರಿಬೇವು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಹೆಚ್ಚಿದ ಈರುಳ್ಳಿ, ಹುರಿದ ಬಾಳೆ ದಿಂಡನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಹೊಮ್ಮಣ್ಣ ಬರುವವರೆಗೂ ಕರಿಯಿರಿ. ಈಗ ಮಳೆಗಾಲಕ್ಕೆ ಬಿಸಿ ಬಿಸಿ ಬಾಳೆ ದಿಂಡಿನ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಹಾಗಾದ್ರೆ ಎರಡೂ ಕೂಡ ಬೇಗ ರೆಡಿ ಆಗಿದೆ. ಟೇಸ್ಟ್ ಮಾಡೋದೊಂದೇ ಬಾಕಿ. ಟೇಸ್ಟ್ ಮಾಡೋಣ. ಓಕೆ, ಇದಕ್ಕೆ ನಾವು ಸೈಡ್ ಡಿಶ್ ಆಗಿ ಏನಾದ್ರು ಯೂಸ್ ಮಾಡ್ಕೋಬಹುದು? ಪುಲಾವ್ ಅಲ್ಲಿ ರಾಯ್ತ ಯೂಸ್ ಮಾಡ್ತೇವೆ, ರಾಯ್ತ ಯೂಸ್ ಮಾಡ್ಬೋದು, ಆ ಥರ ಯೂಸ್ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಣ. ಸೂಪರ್ ಆಗಿದೆ. ಸೇಮ್, ಏನು ಅಕ್ಕಿ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಏನು ಡಿಫ್ರೆನ್ಸ್. ಹಾಗಾದ್ರೆ ಅಕ್ಕಿ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ ನಾವು ಮಾಡಿ ತಿನ್ಬಹುದು. ಹೆಲ್ತಿಗೆ ಒಳ್ಳೇದು, ಮಾಡೋದಕ್ಕೂ ಸುಲಭ ಇರುತ್ತೆ ಸ್ವಲ್ಪ ಅಲ್ವಾ? ಏನು ಕಷ್ಟನೂ ಇಲ್ಲ. ಚೆನ್ನಾಗಾಗಿದೆ. ಸೊ ಪಕೋಡ ಹೇಗಿದೆ ಅಂತ ಒಂದ್ಸಲ ಪಕೋಡ ಒಂದ್ಸಲ ನಾವು ಏನಾದರೂ ಚಟ್ನಿ ಮಾಡಿ ತಿನ್ಬೋದು ಅಥವಾ ಸಾಸ್ ನೊಟ್ಟಿಗೆ ತಿನ್ಬೋದು. ಹೌದು, ಓಕೆ, ಟೊಮೆಟೊ ಸಾಸ್ ನೊಟ್ಟಿಗೂ ತಿನ್ಬೋದು. ಇದು ಗೊತ್ತಾಗುತ್ತಲ್ಲ ನಾರಿನ ಅಂಶ ಬಾಳೆ ದಿಂಡಲ್ಲಿ ಇರುತ್ತೆ ಅಂತ ಹೇಳಿ. ತೆಗಿವಾಗ್ಲೇ ಆಗಿ ಬರ್ತಾ ಇದೆ. ಒಳಗೆ ಬೆಂದಿದೆ ಅಲ್ಲ ಚೆನ್ನಾಗಿ. ಹೌದು, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಗೆ ಬಂದು ಒಂದೊಳ್ಳೆ ಆರೋಗ್ಯ ವರ್ಧನೆಯನ್ನು ಮಾಡೋ ಅಂತಹ ರೆಸಿಪಿಗಳನ್ನು ಹೇಳ್ಕೊಟ್ಟಿರೋದು ನೀವು. ಧನ್ಯವಾದಗಳು. ಹಾಗೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪಕೋಡ ಬಾಳೆ ದಿಂಡಿನಿಂದ ಕೂಡ ರೆಡಿ ಆಗುತ್ತೆ. ಹಾಗೆ ಮಧುಮೇಹ ಕಾಯಿಲೆ ಇದ್ದರೆ ಅಂಥವರು ನವಣೆ ಅಂತಹ ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಅದರಿಂದ ವಿಧ ವಿಧವಾದ ತಿನಿಸುಗಳನ್ನು ತಯಾರಿಸ್ಕೊಳ್ಬೋದು. ಯಾವ ರೀತಿ ಇನ್ಸ್ಟಂಟ್ ಆಗಿ ಪ್ರಿಪೇರ್ ಮಾಡಿಕೊಟ್ರು ಅನ್ನೋದನ್ನು ನೀವು ನೋಡಿದ್ರಿ. ಸೊ ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಕೂಡ ಈ ರೆಸಿಪಿಗಳನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.